ದೇವಾಲಯಗಳ ನಗರ ಬಾರ್ಕೂರು. ಇಲ್ಲಿನ ಹಲವಾರು ದೇವರ ಅಭಿಷೇಕಕ್ಕೆ ಕೂಡ ನೀರಿನ ಕೊರತೆ ಎದುರಿಸುವಂತಾಗಿದೆ. ಅತಿ ಪ್ರಾಚೀನ ಸೀಮೆಯ ಅಧಿದೇವರಾದ ಕೋಟೆಕೆರೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಪುರಾತನ ತೀರ್ಥಬಾವಿಯಲ್ಲಿ ನೀರು ಬತ್ತಿ ಹೋಗಿ ಅಭಿಷೇಕ ಪ್ರಿಯ ಶಿವನಿಗೂ ಕೂಡ ನೀರಿನ ಕೊರತೆ ಉಂಟಾಗಿದೆ. ತೀರ್ಥಬಾವಿಯಲ್ಲಿ ಬೆಳಗಿನ ಹೊತ್ತು ಅರ್ಧ ಕೊಡಪಾನ ಮುಳುಗುವಷ್ಟು ನೀರು ಇರುವುದನ್ನು ಇಲ್ಲಿನ ಅರ್ಚಕರು ಜೋಪಾನ ಮಾಡಿ ತೆಗೆದು ನಿತ್ಯ ಪೂಜೆಗೆ ಅಭಿಷೇಕ ಮಾಡುತ್ತಿದ್ದಾರೆ. ಇಲ್ಲಿನ ಸೀತಾ ನದಿ ಮತ್ತು ಸ್ವರ್ಣಗೆ ಅಂತರ್ಜಲ ಹೆಚ್ಚಳಕ್ಕೆ ಮಾಡಲಾದ ಕಿಂಡಿ ಅಣೆಕಟ್ಟಿಗೆ ಹಾಕಲಾದ ಕಿಂಡಿಗಳನ್ನು ಮೇ ಅಂತ್ಯಕ್ಕೆ ತೆಗೆಯುವ ಕಾರಣ ನೀರು ಒಂದೇ ಸಮನೆ ಬತ್ತಿ ಹೋಗಿದೆ. ಇಷ್ಟು ವರ್ಷ ಮೇ ತಿಂಗಳ ಮಧ್ಯೆ 4 ಮಳೆ ಬರುತ್ತಿದ್ದು, ಈ ವರ್ಷ ಮಳೆ ಬಾರದ ಕಾರಣ ಭೂಮಿಯಲ್ಲಿ ತೇವಾಂಶ ಇಲ್ಲದಂತಾಗಿದೆ. ಕರಾವಳಿಯಲ್ಲಿ ಹಲವಾರು ನದಿಗಳು ಇದ್ದರೂ ಮೇ ತಿಂಗಳ ಅಂತ್ಯಕ್ಕೆ ಜೀವಜಲಕ್ಕೆ ಪರದಾಡುವ ಪರಿಸ್ಥಿತಿ ಶಾಶ್ವತ ಪರಿಹಾರ ಮಾಡಬೇಕಾಗಿದೆ.